does not always mean being the best. Winning means you are doing better than you have done before. Today, we gathered here to recognize and honor the outstanding achievements and hard work of our talented students. It's a moment of celebration and inspiration. Let's begin the event with the prayer song. I request everyone to raise up for the prayer. ಜಯ ಜಯ ಗಣಪತಿ ಗಣಗಳ ಅಧಿಪತಿ ನೀಡು ನಿ ಸನ್ಮತಿ ಬೆನಕನಿ ಶಕ್ತಿ ವಿನಾಯಕನೇ ನಮೋ ನಮಃ ವಿಘ್ನ ಕಳೆಬಾ ವರ ಕೊಡುಬಾ ಜಯ ಜಯ ಗಣಪತಿ ಗಣಗಳ ಅಧಿಪತಿ ನೀಡು ನಿ ಸನ್ಮತಿ ಬೆನಕನಿ ಶಕ್ತಿ ವಿನಾಯಕನೇ ನಮೋ ನಮಃ ವಿಘ್ನ ಕಳೆಬಾ ವರ ಕೊಡುಬಾ ವರ ಕೊಡುಬಾ ವರ ಕೊಡುಬಾ. Thank you, students. The words of cordial welcome adds flavors to any function. Now I would like to welcome Mr. Mohandas, PT Sir of Uchil Bovi Aided Higher Primary School to deliver the welcome speech. ಸ್ಕೂಲ್ ಡೇ ವಾರ್ಷಿಕೋತ್ಸವ ಯಾರ್ದು? ನಮ್ಮದು, ನಿಮ್ಮದು, ನಮ್ಮದು ಎಲ್ಲ ಸೇರಿಕೊಂಡು ಇದು ನಮ್ಮ ಕಾರ್ಯಕ್ರಮ. ಇದನ್ನು ಚಂದ ಮಾಡಿ ನಡೆಸಿಕೊಡುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಮಳೆಯ ಕಾರಣದಿಂದ ಹೊರಗೆ ಮಾಡುವಂತಹ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಶಾಲಾ ಒಳಗೆ ನಾವು ಆಯೋಜಿಸಿದ್ದೇವೆ. ವಿದ್ಯಾರ್ಥಿಗಳು ನೀವು 3 ಗಂಟೆಯ ಹೊತ್ತು ಸ್ವಲ್ಪ ಕಷ್ಟ, ಕೂತ್ಕೊಳ್ಳಿಕ್ಕೆ ಕಷ್ಟ, ಆದರೂ ಕೂಡ ನಾವೆಲ್ಲ ಒಟ್ಟಿಗೆ ಈ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ಮಾಡಬೇಕು ಎಂಬುದಾಗಿ ಎಲ್ಲ ವಿದ್ಯಾರ್ಥಿಗಳಲ್ಲಿ ಪ್ರಥಮವಾಗಿ ರೆಡಿದಿರಲ್ಲ? ಈ ಶೈಕ್ಷಣಿಕ ವರ್ಷದ ವಾರ್ಷಿಕೋತ್ಸವ, ಅದರ ಬಹುಮಾನ ವಿತರಣಾ ಕಾರ್ಯಕ್ರಮ ಈ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಹರೀಶ್ ಟಿ ಉಚಿಲ್ ಅವರನ್ನು ವಿನಂತಿಸಿದಾಗ ಸಂತೋಷದಿಂದ ಒಪ್ಪಿ ವಿದ್ಯಾರ್ಥಿಗಳ ಈ ಪುಟ್ಟ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಆಸೀನರಾಗಿದ್ದಾರೆ. ಅವರನ್ನು ನಮ್ಮ ವಿದ್ಯಾಸಂಸ್ಥೆಯ ಎಲ್ಲ ವಿದ್ಯಾರ್ಥಿ ಮತ್ತು ಅಧ್ಯಾಪಕರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಸಂಸ್ಥೆಯ ಈ ಶೈಕ್ಷಣಿಕ ವರ್ಷದ ಈ ಬಹುಮಾನ ವಿತರಣಾ ಕಾರ್ಯಕ್ರಮ, ವಿದ್ಯಾರ್ಥಿ ಪ್ರತಿಭಾ ಪುರಸ್ಕಾರ, ಇದರ ಕಾರ್ಯಕ್ರಮದ ಬಹುಮಾನ ವಿತರಣಾ ಕಾರ್ಯಕ್ರಮದ ನಮ್ಮ ಸಂಸ್ಥೆಯ ಕಾರ್ಯದರ್ಶಿ ಆದಂತಹ ರಾಜೇಶ್ ಟಿ ಉಚಿಲ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬಹುಮಾನ ವಿತರಣಾ ಕಾರ್ಯಕ್ರಮದ ಈ ಶಾಲೆಯ ಸಂಚಾಲಕರಾದಂತಹ ರೋಹಿತಾಶ್ವ ಇವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ರಕ್ಷಾ ಶಿಕ್ಷಣ ಸಂಘದ ಅಧ್ಯಕ್ಷರಾದಂಥ ಹೇಮಲತಾ, ಅಶೋಕ್, ಸೋಮೇಶ್ವರ್ ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅನುದಾನಿತ ಉಚ್ಚಿಲಬೋವಿ ಹಿರಿಯ ಪ್ರಾಥಮಿಕ ಶಾಲೆಯ ರಕ್ಷಾ ಶಿಕ್ಷಕ ಸಂಘದ ಅಧ್ಯಕ್ಷರಾದಂತಹ ಚಂದ್ರಕಲಾ ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಹೆತ್ತವರು ಆಗಮಿಸಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಹೊಸಕುರಾಲ್ ಮಾಧ್ಯಮ ಮಿತ್ರರಾದಂಥ
ವಿದ್ಯಾಧರ್ ಶೆಟ್ಟಿ ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತ. ಬಹುಮಾನ ವಿತರಣಾ ಕಾರ್ಯಕ್ರಮದ ಮುಖ್ಯ ಭಾಗ ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಎಲ್ಲ ಶಿಕ್ಷಕರು, ಶಾಲಾ ಮುಖ್ಯೋಪಾಧ್ಯಾಯರು, ಸಿಬ್ಬಂದಿ ವರ್ಗದ ಎಲ್ಲ ಸದಸ್ಯರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇಲ್ಲಿಗೆ ಸ್ವಾಗತ ಕಾರ್ಯಕ್ರಮ ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. Thank you, sir. On behalf of the institution, I welcome you, sir. Our institution has shaped our students to make wonders in all fields of academic as well as other curricular activities. Now, it's a time to honor the talents of our young minds by presenting them with valuable gifts by our guests. So let's move towards the much awaited prize distribution ceremony. May I now call upon Miss Ramita ma'am to read out the prize winners. I request our President Harish T. Uchil to address the gathering. ಇವತ್ತು ನಮ್ಮ ಶಾಲೆಯ ವಾರ್ಷಿಕೋತ್ಸವದ ಅಂಗವಾಗಿ ಹಮ್ಮಿಕೊಂಡಂತಹ ಒಂದು ಪ್ರತಿಭಾ ಪುರಸ್ಕಾರ ವಿಜೇತರಾದಂತಹ ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡುವಂತಹ ಕಾರ್ಯಕ್ರಮದಲ್ಲಿ ಅಲ್ಲ, ಪ್ರತಿ ವರ್ಷದಂತೆ ಈ ವರ್ಷ ನಮ್ಮ ಶಾಲೆಯಲ್ಲಿ ವಾರ್ಷಿಕದ ಅಂಗವಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಹಾಗೆ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಶೈಕ್ಷಣಿಕ ವರ್ಷದಲ್ಲಿ ಮಾಡಿದ ಸಾಧನೆ ಮತ್ತು ಶಿಕ್ಷಕೇತರ ಒಂದು ಚಟುವಟಿಕೆಗಳು ಮಾಡುವ ಸಾಧನೆ ಇದೊಂದು ವಿದ್ಯಾಸಂಸ್ಥೆ ಗುರುತಿಸುವಂಥ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದೆ. ತಾವೆಲ್ಲರೂ ಒಳ್ಳೆಯ ರೀತಿಯಲ್ಲಿ ಭಾಗವಹಿಸಿದ್ದೀರಿ. ಕೆಲವರಿಗೆ ಪುರಸ್ಕಾರಗಳಿಗೆ ನೀಡಲಿಕ್ಕಿದ್ದೇವೆ. ಪುರಸ್ಕಾರ ಸಿಗದವರು ಸಿಗಲಿಲ್ಲ ಅಂತೇಳಿ ಬೇಸರ ಮಾಡಲಿಕ್ಕಿಲ್ಲ. ಮುಂದಿನ ದಿನಗಳಲ್ಲಿ ಈ ಪುರಸ್ಕಾರವನ್ನು ಪಡೆಯುವಂಥ ಪ್ರಯತ್ನವನ್ನು ಮಾಡಬೇಕು. ಹಾಗೆ ಇವತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಲಿ ಅಂತ ಹಾರೈಸುವ ಮಾತನ್ನು ಮುಗಿಸ್ತೇನೆ. Thank you, sir, for your valuable words. Now I request Miss Ramita ma'am to read out the prize winners under Dattunidhi category. ದತ್ತಿನಿಧಿ ಪುರಸ್ಕಾರಗಳು: ವಿದ್ವಾನ್ ದಿವಂಗತ ರಾಮಪ್ಪ ಮತ್ತು ಸೀತಮ್ಮ ದತ್ತಿನಿಧಿ ಪುರಸ್ಕಾರ. ವಿದ್ವಾನ್ ರಾಮಪ್ಪನವರು ನಮ್ಮ ಶಾಲೆಯಲ್ಲಿ ಸುಮಾರು 1945-50ನೇ ಇಸವಿಯಲ್ಲಿ ಕನ್ನಡ ಪಂಡಿತರಾಗಿದ್ದವರು. ಇವರ ಸವಿನೆನಪಿಗಾಗಿ ಸ್ಥಾಪಿಸಿದ ದತ್ತಿನಿಧಿಯನ್ನು ಕನ್ನಡ ಪಠ್ಯದ ಪದ್ಯ ಹಾಡುವಿಕೆಯಲ್ಲಿ ಅತ್ಯುತ್ತಮ ನಿರ್ವಹಣೆ ತೋರಿದ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತದೆ. 1ರಿಂದ 10ನೇ ತರಗತಿಯವರೆಗೆ ಪ್ರತಿ ತರಗತಿಯಿಂದ 2 ವಿದ್ಯಾರ್ಥಿಗಳಿಗೆ ಈ ಬಹುಮಾನವನ್ನು ನೀಡಲಾಗುವುದು. ವಿಜೇತರ ಪಟ್ಟಿಯನ್ನು ವಾಚಿಸಲಿದ್ದಾರೆ ನಮ್ಮ ಶಾಲಾ ಸಹಶಿಕ್ಷಕಿ ಶ್ರೀಮತಿ ಸುಜಾತ ಇವರು. ವಿದ್ವಾನ್ ದಿವಂಗತ ರಾಮಪ್ಪ ಮತ್ತು ಸೀತಮ್ಮ ದತ್ತಿನಿಧಿ ಕನ್ನಡ ಕಲಿಯುವಿಕೆಗೆ ನೀಡುವ ಬಹುಮಾನ. ಆಂಗ್ಲ ಮಾಧ್ಯಮದಿಂದ LKGಯಿಂದ ಆರಾಧ್ಯ ಪ್ರಥಮ, ದ್ವಿತೀಯ ಸಾನ್ನಿಧ್ಯ ಶೆಟ್ಟಿ. ಈ ಬಹುಮಾನವನ್ನು ಮೂರೂರ ಗೋವಿ ಮೋಯ ಮಹಾಸಭಾದ ಅಧ್ಯಕ್ಷರಾದಂತಹ ಹರೀಶ್ ಟಿ. ಉಚ್ಚಿಲ್ ಇವರು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಸಾನ್ನಿಧ್ಯ ಶೆಟ್ಟಿ ದ್ವಿತೀಯ. ಸಾನ್ನಿಧ್ಯ ಶೆಟ್ಟಿ. ಹಾಗೆಯೇ UKGಯಿಂದ ಪ್ರಥಮ ಮಹೀನ್, ದ್ವಿತೀಯ ಚಿರಾಯು. ಮಹೀನ್ ಪ್ರಥಮ, ದ್ವಿತೀಯ ಚಿರಾಯು. ದ್ವಿತೀಯ ಮೊಹಮ್ಮದ್ ಇಸ್ಮಾಯಿಲ್ ಶಯಾನ್. ಮಕ್ಕಳು ಆದಷ್ಟು ಬೇಗ ಬಂದು ಬಹುಮಾನವನ್ನು ತೆಗೆದುಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇನೆ. 2ನೇ ತರಗತಿಯಿಂದ ಆತ್ಮಿಕ್ ಆರ್ ಮತ್ತು ನವನೀತ ಕೆ. ಪ್ರಥಮ ಆತ್ಮಿಕ್ ಆರ್ ಮತ್ತು ನವನೀತ ಕೆ. ದ್ವಿತೀಯ ಪ್ರಾಪ್ತಿ ಎಸ್. ಪ್ರಥಮ ಆತ್ಮಿಕ್ ಆರ್, ದ್ವಿತೀಯ ನವನೀತ ಕೆ.
ಇವರಿಬ್ಬರು ಪ್ರಥಮ ಹಂಚಿಕೊಂಡಿದ್ದಾರೆ. ದ್ವಿತೀಯ ಪ್ರಾಪ್ತಿ ಎಸ್. ಹಾಗೆ 3ನೇ ತರಗತಿಯಿಂದ ಮೊಹಮ್ಮದ್ ಸ್ವಲಾಹುದ್ದೀನ್ ಅಯ್ಯೂಬಿ, ಪ್ರಥಮ ಮೊಹಮ್ಮದ್ ಸ್ವಲಾಹುದ್ದೀನ್ ಅಯ್ಯೂಬಿ. ದ್ವಿತೀಯ ಮುತ್ತುರಾಜ. ಮಕ್ಕಳು ಆದಷ್ಟು ಬೇಗನೆ ಬಂದು ಬಹುಮಾನವನ್ನು ತೆಗೆದುಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೆಯೇ 4ನೇ ತರಗತಿಯಿಂದ ಪ್ರಥಮ ಧರಿತ್ರಿ ಕೆ ಮತ್ತು ಪೃಥ್ವಿಕ್. ದ್ವಿತೀಯ ಸಲ್ಮಾ ಶನು. ಸಲ್ಮಾ ಶನುಮ್. 5ನೇ ತರಗತಿಯಿಂದ ಪ್ರಥಮ ಇಬ್ರಾಹಿಂ ಆಶಿಕ್, ದ್ವಿತೀಯ ಇಸ್ಮಾಯಿಲ್ ಅಮಾನ್. ಇಬ್ರಾಹಿಂ ಆಶಿಕ್ ಮತ್ತು ಇಸ್ಮಾಯಿಲ್ ಅಮಾನ್ ಮಕ್ಕಳು ಆದಷ್ಟು ಬೇಗನೆ ಬಂದು ಬಹುಮಾನವನ್ನು ತೆಗೆದುಕೊಳ್ಳಬೇಕು. ಹಾಗೆ 6ನೇ ತರಗತಿಯಿಂದ ರೆಡಿಯಾಗಿರಿ ಮಕ್ಕಳು. ಫಾತಿಮಾ ಶಮಿಯಾ ಮತ್ತು ಧೃತೀಶಾ. 6ನೇ ತರಗತಿ ಪ್ರಥಮ ಫಾತಿಮಾ ಶಮಿಯಾ, ದ್ವಿತೀಯ ಧೃತೀಶಾ. 7ನೇ ತರಗತಿ ಪ್ರಥಮ ಕಾವ್ಯಶ್ರೀ, ದ್ವಿತೀಯ ಸಕಿತುಲ್ ಸುಹಾಗ್. 7ನೇ ತರಗತಿ ಪ್ರಥಮ ಕಾವ್ಯಶ್ರೀ ಸಕಿತುಲ್ ಸುಹಾಗ್. ಮುಂದಿನ ಬಹುಮಾನವನ್ನು ಮೂರೂರ ಬೋವಿ ಮೋಯ ಮಹಾಸಭಾ ಇದರ ಕಾರ್ಯದರ್ಶಿಯಾದಂತಹ ರಾಜೇಶ್ ಉಚ್ಚಿಲಿ ಇವರು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಇದೀಗ ನಮ್ಮ ಸಮಾರಂಭಕ್ಕೆ ಕೋಶಾಧಿಕಾರಿಯವರು ಲತೀಶ್ ಅವರು ಆಗಮಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ಮುಂದಕ್ಕೆ ಆಂಗ್ಲ ಮಾಧ್ಯಮದಿಂದ 1ನೇ ತರಗತಿ ನಿತೀಶಾ ಎನ್ ಪ್ರಥಮ, ನಜರಾ ಬಾನು ದ್ವಿತೀಯ. ಅದು ಪ್ರತಿ ತರಗತಿಯಿಂದ 2 ವಿದ್ಯಾರ್ಥಿಗಳಿಗೆ ನೀಡುವಂತಹ ದಿವಂಗತ ರಾಮಪ್ಪ ಸೀತಮ್ಮ ದತ್ತಿನಿಧಿಯಿಂದ ಕೊಡುವಂತಹ ಕನ್ನಡ ಕಲಿಯುವಿಕೆಗೆ ನೀಡುವ ಬಹುಮಾನ. ಪ್ರಥಮ ನಿತೀಶಾ ಎನ್, ಆಮೇಲೆ ನಜರಾ ಬಾನು. 2ನೇ ತರಗತಿಯಿಂದ ಭವಿಷ್ ಮತ್ತು ರಚಿತಾ. 2ನೇ ತರಗತಿಯಿಂದ ಭವಿಷ್ ಮತ್ತು ರಚಿತಾ. 3ನೇ ತರಗತಿ ಹಲೀಮಾ ಇಕ್ರಾ ಮತ್ತು ಆದ್ಯ. ಮಕ್ಕಳು ಆದಷ್ಟು ಬೇಗನೆ ಆಗಮಿಸಿ ಬಹುಮಾನವನ್ನು ತೆಗೆದುಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇನೆ. ನಾಲ್ಕನೇ ತರಗತಿ ಪ್ರಥಮ್ ಶ್ರಾವಣ್. 4ನೇ ತರಗತಿ ಪ್ರಥಮ್ ಶ್ರಾವಣ್. 5ನೇ ತರಗತಿ ಮೌಲ್ಯ ಪಿ ಜೋಗಿ, ಯಕ್ಷಿತ್ ಯುಕೆ.
ಲಕ್ಷ್ಯ. ಕಶಿಶ್ ಲಕ್ಷ್ಯ. 8ನೇ ತರಗತಿ ದೀಕ್ಷಿತಾ ಕುಮಾರಿ ಕೃಪಾಲಿ. ದೀಕ್ಷಿತಾ ಕುಮಾರಿ ಕೃಪಾಲಿ. 9ನೇ ತರಗತಿ ವೈಷ್ಣವಿ ವೀಕ್ಷಾ ಬಿ ಆಳ್ವ. ವೈಷ್ಣವಿ ವೀಕ್ಷಾ ಬಿ ಆಳ್ವ. 10ನೇ ತರಗತಿ ಧನ್ಯಶ್ರೀ ಹರ್ಷಿತ್. ಧನ್ಯಶ್ರೀ ಹರ್ಷಿತ್. ಧನ್ಯಶ್ರೀ ಹರ್ಷಿತ್. 1ನೇ ತರಗತಿಯಿಂದ ಆಯಿಷಾ ಸಿಮ್ರಾ ಪ್ರಥಮ, ದ್ವಿತೀಯ ರೋಹಿತ್ ಹೆಚ್ ಶೆಟ್ಟಿಗಾರ್. ಪ್ರಥಮ ಆಯಿಷಾ ಸಿಮ್ರಾ, ದ್ವಿತೀಯ ರೋಹಿತ್ ಹೆಚ್ ಶೆಟ್ಟಿಗಾರ್. ಹಾಗೆಯೇ 2ನೇ ತರಗತಿಯಿಂದ ನವನೀತ ಕೆ ಪ್ರಥಮ, ಪ್ರಾಪ್ತಿ ಎಸ್ ದ್ವಿತೀಯ. 2ನೇ ತರಗತಿಯಿಂದ ನವನೀತ ಕೆ ಪ್ರಥಮ, ಪ್ರಾಪ್ತಿ ಎಸ್ ದ್ವಿತೀಯ. ಮೂರನೇ ತರಗತಿಯಿಂದ ಮೊಹಮ್ಮದ್ ಸ್ವಲಾಹುದ್ದೀನ್ ಅಯ್ಯೂಬಿ ಪ್ರಥಮ, ಮೊಹಮ್ಮುದ್ದೀನ್ ಸ್ವಲಾಹುದ್ದೀನ್ ಅಯ್ಯೂಬಿ ದ್ವಿತೀಯ, ಮೋಕ್ಷ್ ಎಚ್ ಶೆಟ್ಟಿಗಾರ್. ಮೋಕ್ಷ್ ಎಚ್ ಶೆಟ್ಟಿಗಾರ್. ನಾಲ್ಕನೇ ತರಗತಿ ಧರಿತ್ರಿ ಕೆ ಪ್ರಥಮ, ಸಲ್ಮಾ ಶನುಂ ದ್ವಿತೀಯ. ಧರಿತ್ರಿ ಕೆ ಪ್ರಥಮ, ಸಲ್ಮಾ ಶನುಂ ದ್ವಿತೀಯ. ಐದನೇ ತರಗತಿ ಇಬ್ರಾಹಿಂ ಆಶಿಕ್. 5ನೇ ತರಗತಿ ಇಬ್ರಾಹಿಂ ಆಶಿಕ್ ಪ್ರಥಮ, ದ್ವಿತೀಯ ಮೊಹಮ್ಮದ್
ಪ್ರಥಮ ಧೃತೀಶ ದ್ವಿತೀಯ ಮೊಹಮ್ಮದ್ ಸಾಬೀರ್ ಏಳನೇ ತರಗತಿ ಪ್ರಥಮ ಕಾವ್ಯಶ್ರೀ ದ್ವಿತೀಯ ಶಫೀಕುಲ್ ಸುಹಾ ಧನ್ಯವಾದಗಳು ತಮಗೆ. ಇನ್ನು ಮುಂದಿನ ಬಹುಮಾನವನ್ನು ಅನುದಾನಿತ ಉಚ್ಚಿಲ ಭೂಮಿ ವಿದ್ಯಾಸಂಸ್ಥೆಯ ಕನ್ನಡ ಮಾಧ್ಯಮದ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಚಂದ್ರಕಲಾ ಇವರು ನೀಡಿ ಮಕ್ಕಳನ್ನು ಹಾರೈಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸ್ಪಷ್ಟ ಓದುವಿಕೆ, ಪಟ್ಟು ಹಾಡುವಿಕೆ, ಬರಹಕ್ಕೆ ನೀಡುವ ಬಹುಮಾನ. ಇದು ಪ್ರತಿ ತರಗತಿಯಿಂದ 2 ವಿದ್ಯಾರ್ಥಿಗಳಿಗೆ ನೀಡಲಾಗುವುದು. ಆಂಗ್ಲ ಮಾಧ್ಯಮದಿಂದ 1ನೇ ತರಗತಿಯಿಂದ ಪ್ರದೀಪ್ತಾ ಪಿ ಉಳ್ಳಾಲ್ ಹಾಗೂ ಆರಾಧ್ಯ ನಾಯಕ್. ಹಾಗೆ ಆರಾಧ್ಯ ನಾಯಕ್. ಎರಡನೇ ತರಗತಿಯಿಂದ ಚಿನ್ಮಯ್ ಎಸ್ ಉಚ್ಚಿಲ್ ವೃಷ್ಟಿ. ಹಾಗೂ ವೃಷ್ಟಿ. ಮೂರನೇ ತರಗತಿಯಿಂದ ಆರಾಧ್ಯ ಸಿ ಹಾಗೂ ಸಾನ್ವಿಕಾ. ಮೂರನೇ ತರಗತಿಯಿಂದ ಆರಾಧ್ಯ ಸಿ ಹಾಗೂ ಸಾನ್ವಿಕಾ. ಹಾಗೆ 4ನೇ ತರಗತಿಯಿಂದ ಪ್ರಕೃತಿ ಹಾಗೂ ಅಚಲ್ ಇಬ್ಬರು ಬಹುಮಾನವನ್ನು ಹಂಚಿಕೊಂಡಿದ್ದಾರೆ. ಪ್ರಕೃತಿ ಹಾಗೂ ಅಚಲ್. ಮಕ್ಕಳಲ್ಲಿ ಗದ್ದಲ ಮಾಡದೆ ಕೂತ್ಕೊಳ್ಳಿ. 4ನೇ ತರಗತಿಯಿಂದ ಪ್ರಕೃತಿ ಹಾಗೂ ಅಚಲ್. 5ನೇ ತರಗತಿ ವೈಷ್ಣವ್ ಜ್ಞಾನ. ಮನ್ವಿತ ಸುವರ್ಣ. ಏಳನೇ ತರಗತಿ ಶ್ರಾವ್ಯ ದೀಕ್ಷಾ. ಚಿನ್ನದ ಹಬ್ಬದ ಪ್ರತಿನಿಧಿ ಯಂಗ್ ಸ್ಕೂಲಿ ಅಸೋಸಿಯೇಷನ್ನವರು ತಮ್ಮ ಸಂಸ್ಥೆಯು 50ನೇ ವರ್ಷವನ್ನು ಪೂರೈಸಿದ ಸಂಭ್ರಮದ ಸವಿನೆನಪಿಗಾಗಿ ನಮ್ಮ ಶಾಲೆಯಲ್ಲಿ ಪ್ರತಿನಿಧಿಯನ್ನು ಸ್ಥಾಪಿಸಿದ್ದಾರೆ. ಕಲಿಯುವಿಕೆ, ಆಟೋಟ, ಪಠ್ಯೇತರ ಚಟುವಟಿಕೆಗಳಲ್ಲಿ ಉತ್ತಮ ನಿರ್ವಹಣೆ ತೋರಿದ ವಿದ್ಯಾರ್ಥಿಗಳಿಗೆ ಈ ಬಹುಮಾನವನ್ನು ನೀಡಲಾಗುತ್ತದೆ. ಮುಂದಿನ ಬಹುಮಾನವನ್ನು ಕೋಶಾಧಿಕಾರಿಯವರು ವಿತರಿಸಿ ಮಕ್ಕಳನ್ನು ಹಾರೈಸಬೇಕಾಗಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ ಸರ್. ಕಲಿಯುವಿಕೆಗೆ LKG UKGಯಿಂದ ಶಜ್ವಾ ಫಾತಿಮಾ. ಹಾಗೆಯೇ
1ರಿಂದ 4ನೇ ತರಗತಿಯಲ್ಲಿ ಕನ್ನಡ ಸುರಭಿ ಎಚ್ ಶೆಟ್ಟಿಗಾರ್ 4ನೇ ತರಗತಿ ಕನ್ನಡ ಮಾಧ್ಯಮದಿಂದ ಸುರಭಿ ಎಚ್ ಶೆಟ್ಟಿಗಾರ್ 4ನೇ ತರಗತಿ. ಹಾಗೆಯೇ 1ರಿಂದ 4ನೇ ತರಗತಿ ಆಂಗ್ಲ ಮಾಧ್ಯಮದಿಂದ ಅದ್ವಿತಿ 4ನೇ ತರಗತಿ 1ರಿಂದ 4ನೇ ತರಗತಿ ಆಂಗ್ಲ ಮಾಧ್ಯಮದಿಂದ ಅದ್ವಿತಿ 4ನೇ ತರಗತಿ. ಆಂಗ್ಲ ಮಾಧ್ಯಮದಿಂದ ಅವಿಷ್ಯ. ಹಾಗೆ 8ನೇ ತರಗತಿಯಿಂದ 10ನೇ ತರಗತಿ ಸೌಧ 10ನೇ ತರಗತಿ ಆಂಗ್ಲ ಮಾಧ್ಯಮ ಸೌಧ 10ನೇ ತರಗತಿ. ಪಾಠ್ಯೇತರ ಚಟುವಟಿಕೆಯಲ್ಲಿ LKG UKGಯಿಂದ ಸ್ವರ UKGಯಿಂದ ಸ್ವರ UKGಯ ಸ್ವರ ಹಾಗೆಯೇ 1ರಿಂದ 4ನೇ ತರಗತಿ ಕನ್ನಡ ಮಾಧ್ಯಮದಿಂದ ಸಲ್ಮಾ ಶೆನುಂ 1ರಿಂದ 4ನೇ ತರಗತಿ ಆಂಗ್ಲ ಮಾಧ್ಯಮದಿಂದ ಧನ್ವಿ ಆಂಗ್ಲ ಮಾಧ್ಯಮದಿಂದ ಧನ್ವಿ. 5ರಿಂದ 7ನೇ ತರಗತಿ ಕನ್ನಡ ಮಾಧ್ಯಮದಿಂದ ಜ್ಯೋತಿ 7ನೇ ತರಗತಿ ಜ್ಯೋತಿ. ಹಾಗೆ 5ರಿಂದ 7ನೇ ತರಗತಿ ಆಂಗ್ಲ ಮಾಧ್ಯಮದಿಂದ ಲೇಖನ್. 8ರಿಂದ 10ನೇ ತರಗತಿ ಆಂಗ್ಲ ಮಾಧ್ಯಮದಿಂದ ವೈಷ್ಣವಿ ಗಟ್ಟಿ. 'ಪಟ್ಟಿಯನ್ನು ಗಾಯತ್ರಿ ಮೇಡಮ್ ಅವರು ಓದಿ ಹೇಳುತ್ತಿದ್ದಾರೆ. ಇದುವರೆಗೆ ನಮ್ಮ ಸಮಾರಂಭದಲ್ಲಿ ಉಪಸ್ಥಿತರಿದ್ದಂತಹ ಮೂರೂರ ಮೋಯ ಮಹಾಸಭಾದ ಅಧ್ಯಕ್ಷರಾದಂತಹ ಹರೀಶ್ ಟಿ ಉಚ್ಚಿಲ್ ಹಾಗೂ ರಾಜೇಶ್ ಟಿ ಉಚ್ಚಿಲ್ ಕಾರ್ಯದರ್ಶಿಯವರು ಇವರು ಬಹುಮಾನವನ್ನು ವಿತರಿಸಿ ಮಕ್ಕಳನ್ನು ಹಾರೈಸಿದ್ರು. ಇವರು ಇದೀಗ ಕಾರ್ಯದ ನಿಮಿತ್ತ ಹೊರಗಡೆ ಹೋಗಲಿಕ್ಕಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಆಟೋಟ ಈ ಬಹುಮಾನವನ್ನು ನಿಕಟಪೂರ್ವ ಕಾರ್ಯದರ್ಶಿ ಮೂರೂರ ಮೋಯಿ ಮಹಾಸಭಾದ ಸಚಿನ್ ಸರ್ ನೀಡಬೇಕಾಗಿ ಕೇಳ್ಕೊಳ್ತೇನೆ. ಕನ್ನಡ ಮಾಧ್ಯಮ 1ರಿಂದ 4ನೇ ತರಗತಿ ಅಬ್ದುಲ್ ಶಾಹಿನ್ ಅಹಮದ್. ಕನ್ನಡ ಮಾಧ್ಯಮ ಮೊಹಮ್ಮದ್ ಫಾಹಿಮ್. ಇಂಗ್ಲಿಷ್ ಮಾಧ್ಯಮ 1ರಿಂದ 7ನೇ ತರಗತಿ ಅಹಮದ್ ಶಾಹಿದ್. ಎಂಟರಿಂದ 10ನೇ ತರಗತಿ ವೈಷ್ಣವಿ ಎಂ. ದಿವಂಗತ ಮಂಜಪ್ಪ ಸ್ಮರಣಾರ್ಥ ದತ್ತಿನಿಧಿ. ಈ ದತ್ತಿನಿಧಿಯನ್ನು 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿಗಳಲ್ಲಿ ಕ್ರೀಡೆಯಲ್ಲಿ ಉತ್ತಮ ಸಾಧನೆ ತೋರಿದ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತದೆ. ಅವರ ವಾರ್ಷಿಕ ಸಾಧನೆಯನ್ನು ಪರಿಗಣಿಸಿ ಈ ಬಹುಮಾನವನ್ನು ನೀಡಲಾಗುತ್ತದೆ. ಕನ್ನಡ ಮಾಧ್ಯಮ 1ರಿಂದ 4ನೇ ತರಗತಿ ಧರಿತ್ರಿ ಕೆ. ಐದರಿಂದ 7ನೇ ತರಗತಿ ಕನ್ನಡ ಮಾಧ್ಯಮ ಮೊಹಮ್ಮದ್ ಹಫೀಜ್. 5ರಿಂದ 7ನೇ ತರಗತಿ ಇಂಗ್ಲಿಷ್ ಮಾಧ್ಯಮ ವರ್ಷ. 6ರಿಂದ
ಪಂಡಿತ್ ಚಿರಾಗ್. ವಿದ್ವಾನ್ ರಾಮಚಂದ್ರ ಉಜ್ಜಿಲ್ ದತ್ತಿನಿಧಿ. ವಿದ್ವಾನ್ ರಾಮಚಂದ್ರ ಉಜ್ಜಿಲ್ ಚರ ಎಂದೇ ಖ್ಯಾತರಾಗಿರುವ ಇವರು ನಮ್ಮ ಶಾಲೆಯಲ್ಲಿ ಶಿಕ್ಷಕರಾಗಿದ್ದವರು. ಇವರೊಬ್ಬ ಸಾಹಿತಿಯೂ ಹೌದು. ಕಲಾಗಂಗೋತ್ರಿ ಯಕ್ಷಗಾನ ಅಧ್ಯಯನ ಕೇಂದ್ರ ಉಜ್ಜಿಲ ಇವರು ಅವರ 80ನೇ ಹುಟ್ಟುಹಬ್ಬದ ಸಂಭ್ರಮಾಚರಣೆಯನ್ನು ಮಾಡಿ ಅದರ ಸವಿನೆನಪಿಗಾಗಿ ನಮ್ಮ ಶಾಲೆಯಲ್ಲಿ ಈ ದತ್ತಿನಿಧಿಯನ್ನು ಸ್ಥಾಪಿಸಿದ್ದಾರೆ. ಈ ಬಹುಮಾನವನ್ನು ಯಕ್ಷಗಾನ ಕೇಂದ್ರದ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತದೆ. ದರಿದ್ರಿ ಕೆ 4ನೇ ತರಗತಿ. ಪೃಥ್ವಿಕ 4ನೇ ತರಗತಿ. ಜ್ಞಾನ 5ನೇ ತರಗತಿ. ಯಶ್ವಿ 6ನೇ ತರಗತಿ. ಕೃಪಾಲಿ 9ನೇ ತರಗತಿ. ದಿವಂಗತ ಪ್ರಭಾವತಿ ಟೀಚರ್ಸ್ ಸ್ಮರಣಾರ್ಥ ದತ್ತಿನಿಧಿ ಸಮವಸ್ತ್ರಕ್ಕಾಗಿ ಈ ದತ್ತಿನಿಧಿಯ ಬಹುಮಾನವನ್ನು ಅಕ್ಷಯ್ 3ನೇ ತರಗತಿಯ ವಿದ್ಯಾರ್ಥಿಗೆ ನೀಡಲಾಗಿದೆ. ದಿವಂಗತ ಬೆಜ್ಜಿಕೋಟಿ ಹಾಗೂ ದಿವಂಗತ ಚೆರಿಯಮ್ಮ ದತ್ತಿನಿಧಿ. ದಿವಂಗತ ಬೆಜ್ಜಿಕೋಟಿ ಹಾಗೂ ಚೆರಿಯಮ್ಮ ದತ್ತಿನಿಧಿಯನ್ನು ಈ ಹಿಂದೆ ನಮ್ಮ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿದ್ದಂತಹ ಶ್ರೀಮತಿ ರೇವತಿ ದಾಮೋದರ್ ಉಚ್ಚಿಲ್ರವರು ತಮ್ಮ ಹೆತ್ತವರ ಸಂಸ್ಮರಣೆಗಾಗಿ ನೀಡುತ್ತಿದ್ದಾರೆ. ಈ ದತ್ತಿನಿಧಿಯನ್ನು ನಮ್ಮ ಶಾಲೆಯ ನೃತ್ಯ ಹಾಗೂ ಸಂಗೀತ ಶಿಕ್ಷಣ ಕೇಂದ್ರದ 5 ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತದೆ. ಈ ಬಹುಮಾನವನ್ನು ನಮ್ಮ ಶಾಲಾ ಮುಖ್ಯೋಪಾಧ್ಯಾಯಿನಿ ಪೂರ್ಣಿಮಾ ಮೇಡಮ್ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. 1ರಿಂದ 4ನೇ ತರಗತಿ ಕನ್ನಡ ಮಾಧ್ಯಮ ದರಿದ್ರಿ ಕೆ. 5ರಿಂದ 7ನೇ ತರಗತಿ ಕನ್ನಡ ಮಾಧ್ಯಮ ಸ್ಫೂರ್ತಿ. 1ರಿಂದ 4ನೇ ತರಗತಿ ಇಂಗ್ಲಿಷ್ ಮಾಧ್ಯಮ ಪರಿಣಿತ. 'ಇಂಗ್ಲಿಷ್ ಮಾಧ್ಯಮ ಸ್ವಸ್ತಿಕಾ ಎಸ್ ಆಚಾರ್ಯ. 8ರಿಂದ 10ನೇ ತರಗತಿ ಮನಸ್ವಿ ಪಿ. 1ರಿಂದ 4ನೇ ತರಗತಿ ಕನ್ನಡ ಮಾಧ್ಯಮ ಸುರಭಿ ಎಚ್ ಶೆಟ್ಟಿಗಾರ್. 5ರಿಂದ 7ನೇ ತರಗತಿ ಕನ್ನಡ ಮಾಧ್ಯಮ ಮೊಹಮ್ಮದ್ ಹಫೀಸ್. 1ರಿಂದ 4ನೇ ತರಗತಿ ಇಂಗ್ಲಿಷ್ ಮಾಧ್ಯಮ ಕೃತಿ. 5ರಿಂದ 7ನೇ ತರಗತಿ ಇಂಗ್ಲಿಷ್ ಮಾಧ್ಯಮ ಪ್ರಸಿದ್ಧ ಎಸ್ ಗುಲಾಮ್. 1
ಶಿಕ್ಷಕಿ ಮೇಘಲತಾ ಟೀಚರ್ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. 1ರಿಂದ 4ನೇ ತರಗತಿ ಕನ್ನಡ ಮಾಧ್ಯಮ ಧರಿತ್ರಿ. 5ರಿಂದ 7ನೇ ತರಗತಿ ಕನ್ನಡ ಮಾಧ್ಯಮ ಕಾವ್ಯಶ್ರೀ. 1ರಿಂದ 4ನೇ ತರಗತಿ ಇಂಗ್ಲಿಷ್ ಮಾಧ್ಯಮ ಪ್ರಕೃತಿ. 5ರಿಂದ 7ನೇ ತರಗತಿ ಇಂಗ್ಲಿಷ್ ಮಾಧ್ಯಮ ಚಿರಾಗ್. 1 ಪ್ರೌಢಶಾಲಾ ವಿಭಾಗ ಯಶಸ್ವಿನಿ. 1 ಸರಸ್ವತಿ MB ಅವರು ಗಣಿತ ಪಾಠ ನೀಡುವಂಥ ಬಹುಮಾನಗಳು, ಅತ್ಯುತ್ತಮ ಕಲಿಕೆಗೆ ನೀಡುವ ಬಹುಮಾನಗಳು. 1ರಿಂದ 4ನೇ ತರಗತಿ ಕನ್ನಡ ಮಾಧ್ಯಮ ಇಬ್ರಾಹಿಂ ಆಶಿಕ್. 5ರಿಂದ 7ನೇ ತರಗತಿ ಕನ್ನಡ ಮಾಧ್ಯಮ ಕಾವ್ಯಶ್ರೀ. 1ರಿಂದ 4ನೇ ತರಗತಿ ಇಂಗ್ಲಿಷ್ ಮಾಧ್ಯಮ ಶ್ರುತಿನ್. 5ರಿಂದ 7ನೇ ತರಗತಿ ಇಂಗ್ಲಿಷ್ ಮಾಧ್ಯಮ ಕಶಿಶ್. 8ರಿಂದ 10ನೇ ತರಗತಿ ಮೊಹಮ್ಮದ್ ರಾಜಿಕ್. 'ಬಹುಮಾನ ವಿತರಿಸಿದ ಮೇಘನಾ ಟೀಚರ್ ಧನ್ಯವಾದಗಳು. ಮುಂದಿನ ಬಹುಮಾನದ ವರದಿಯನ್ನು ನಿಶಿತಾ ಮ್ಯಾಮ್ ವಾಚಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸರೋಜಿನಿ ಯೂರವರು ಹಿಂದಿ ಪಾಠದ ಅತ್ಯುತ್ತಮ ಕಲಿಕೆಗೆ ನೀಡುವ ಬಹುಮಾನ. ಈ ಬಹುಮಾನವನ್ನು ಶ್ರೀಮತಿ ಚಂದ್ರಕಲಾ ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಧೃತೀಶಾ 6ನೇ ತರಗತಿ ಕನ್ನಡ ಮಾಧ್ಯಮ. ಕಾವ್ಯಶ್ರೀ 7ನೇ ತರಗತಿ. ಶ್ರೀಮತಿ ರೇವತಿ ದಾಮೋದರ್ ಉಸಿಲ್ರವರು ನೃತ್ಯದಲ್ಲಿ ಪ್ರಾವೀಣ್ಯತೆ ಇರುವ ವಿದ್ಯಾರ್ಥಿಗಳಿಗೆ ನೀಡುವ ಪುರಸ್ಕಾರ. ಧರಿತ್ರಿ ಕೆ 4ನೇ ತರಗತಿ. ಜ್ಯೋತಿ 7ನೇ ತರಗತಿ. ದೃಷ್ಟಿ 2ನೇ ತರಗತಿ. ಮಾನ್ವಿ ಎ ಸುವರ್ಣ 7ನೇ ತರಗತಿ. ಖುಷಿ 9ನೇ ತರಗತಿ. ಉತ್ತಮ ಗುಣಗಳನ್ನು ನೀಡುವ ಬಹುಮಾನಗಳು. ಕನ್ನಡ ಮಾಧ್ಯಮ ಮೊಹಮ್ಮದ್ ಇಸ್ಮಾಯಿಲ್ ಶಯಾನ್ 1ನೇ ತರಗತಿ. ಪ್ರಾಪ್ತಿ ಎಸ್ 2ನೇ ತರಗತಿ. ಮೊಹಮ್ಮದ್ ಇಸ್ಮಾಯಿಲ್ ಶಯಾನ್. ಪ್ರಾಪ್ತಿ ಎಸ್ 2ನೇ ತರಗತಿ. ಮರಿಯಮ್ಮ ಆಫಿಯಾ 3ನೇ ತರಗತಿ. ಸುರಭಿ ಎಚ್ ಶೆಟ್ಟಿಗಾರ್ 4ನೇ ತರಗತಿ. ರಿಜಾ ಫಾತಿಮಾ 5ನೇ ತರಗತಿ. ಯಶ್ 6ನೇ ತರಗತಿ. ಋಷಿಲ್ 7ನೇ ತರಗತಿ.
ಚಿನ್ಮಯಿ ಆರ್ ಉಚ್ಚಿಲ್ 3ನೇ ತರಗತಿ. ಪೂಜಶ್ರೀ 4ನೇ ತರಗತಿ. ಸಾತ್ವಿಕ್ 5ನೇ ತರಗತಿ. ಸಾತ್ವಿಕ್ 5ನೇ ತರಗತಿ. ನಿಶಾ ಬಿ 6ನೇ ತರಗತಿ. ನಿಶಾ. ನಿಶಾ. ತನುಶ್ರೀ 7ನೇ ತರಗತಿ. ನಮೀಶ್ ಕುಮಾರ್ 8ನೇ ತರಗತಿ. ಈಶಾನ್ 9ನೇ ತರಗತಿ. ಸಚಿನ್ 10ನೇ ತರಗತಿ. ಸಚಿನ್ 10ನೇ ತರಗತಿ. Move to the next award. Now I request Mrs. Kavita ma'am to read out the cultural achievers list. Good morning everyone present at this ceremony. Let me welcome you all to this wonderful and beautiful morning of felicitation. We have gathered here to celebrate the achievements from the past academic year 2023-24. Let us honor and celebrate the hard work of your fellow mates and return home inspired by their success. So, without further ado, I will be announcing the winners of pre-primary section. Ashmit R of nursery, first in general proficiency, first in block painting, third in block painting, traditional dress and first in lucky game. Kavan K. Pujari, third in Rishit U. Uchil, second in block painting, second in general proficiency. In general proficiency. Himani U. Uchil. Himani U. Uchil, first in block painting, second in drawing, third in general proficiency, traditional dress and first in Muddu Krishna. Mithi, first in drawing, second in storytelling and second in general proficiency. Lasya of LKG, second in block painting and third in general proficiency. Kashish U, third in action song and first in lucky game. Okay. Thank you, sir. Mariam Safa, third in drawing and third in general proficiency. I request Krishnappa sir to felicitate the students. Samvika, second in block painting and second in storytelling.
Shetty, third in block painting. Sadil Abdul Qadir, first in drawing. Amila Shaza, second in drawing. Himansh, first in action song. Samanvi, second in action song. Charvi, third in story. Rashmika, first in general proficiency. Safa Fatima, second in general proficiency. Prithvi P. Alva, second in lucky game. Sanidhya, third in Muddu Krishna. Thank you, sir. Now I request Ramita ma'am to felicitate the children. Yavish Raj of UKG, first in blow painting. Kritik J. Pilikur, second in blow painting and second in general proficiency. Ridit R, third in blow painting. Gahan, first in block painting. Daivik V. Udyavar, second in block painting. Chirush, third in block painting. Aliz Ibrahim, first in drawing and coloring, second in general proficiency. Hardik, second in drawing and coloring, first in general proficiency and traditional dress. Ishan, third in drawing and coloring. Ranchi Devi, first in action song, third in general proficiency. Yashika, second in action song. Third in action song. Shazwa. Shazwa Fatima. Shivi, third in story and second in Muddu Krishna. Kanchi, traditional dress. Lihan, first in lucky game. Shayan, second in lucky game. Shayan. At pre-primary level is about having fun, being physically active, learning the basics of sports and building coordination and motor skills. On account of the day, several competitions were organized and our tiny tots showed some great talent on various sports activities. Now, it is the time for the distribution of prizes. I request Mohan Das sir to felicitate the
And third place goes to Mohammad Shehzan. Passing the ball for nursery girls, first place goes to Miti. Second place, Gambi Uchil. And winner of the third place, Himani Yu Uchil. Frog jump, Himani. Frog jump for nursery students. First place goes to Dian Gulab in boys. Dian Gulab. Winner of the second place, Ashmit R. And third place goes to Kavan K. Pujari. Frog jump for girls, first place goes to Miti. Winner of the second place, Himani Yuchil. And third place goes to Dhruti JP. In boys, Rishik Uchil. Winner of the second place, Ashmit R. Third place goes to Dian Kula. Running race, 50 meters race for girls. First place goes to Dhruti JP. Winner of the second place, Mickey. Mickey. Third place goes to Himani Yuchi. Thank you, sir. Now I request Sachin, sir, to felicitate the winners. Frog jump for LKG boys. First place goes to Sadid Abdul Kader. Second place goes to Daksh. Third place goes to Vedansh G. Shetty. Frog jump for LKG girls. First place goes to Amina Shaza. Winner of the second place, Rabia Rukia. Third place goes to Mariam Naifa. Passing the ball for LKG boys. Winner of the first place, Darshit. Second place goes to Lishan Naik. And third place goes to Prithvi Pialwa. Passing the ball for LKG girls. Winner of the first prize, Aradhya. Second place goes to Rabia Rukia. Rabia Rukia. Third place goes to Reshvi Shetty.
Rashmi. 50 meters race for LKG boys. Winner of the first prize, Ashwit. Second place goes to Vedansh G. Shetty. Winner of the third prize, Lishan Naik. LKG girls. First place goes to Amina Shaza. Second place Sanidhya Shetty. And third place goes to Rabia Rukia. Thank you, sir. Vinay sir, to felicitate the winners. UKG boys, first place goes to Tanush H. Devadiga. He is absent. Second place goes to Ishan. Third place, Daivik V. Udyavar. UKG girls, winner of the first place, Preeti H. Second place goes to Ranchi Devi. Winner of the third place, Safia Alpha. meters race for UKG boys. First place goes to Lihan Devadiga. Lihan. Second place goes to Ridit R. Third place Tanush H. Devadiga. 50 meters race for girls. First place goes to Shivi Sanchal. Second place Ranchi Devi. Third place Shazwa Fatima. Passing the ball for UKG boys. First place goes to Kritik J. Piliku. Second place Ishan. Passing the ball for UKG girls. First place Swara. Winner of the second place, Adya. Third place goes to Shazwa Fatima. Thank you, sir. Now I request Kushalakshi ma'am to proceed. LKG and UKG students to go to their respective classes. Please line up, student. Anusha ma'am will state the winners. Aradhya Nayak, second in handwriting, first in drawing, third in action song. Nidisha N, third in handwriting, second in general proficiency. Nazara Banu, second in drawing, third in general proficiency, second in lucky game. Tanvit AK, third in drawing. Anvi US, first in action song, third in storytelling. First in memory test, traditional dress.
third in memory test. Advait, first in lucky game. Nivindi, first in general proficiency. Sri Tej, first in traditional dress. Now I request to Padmi, Sureka, please take the winner. Sureka ma'am. Second standard, Advika S. Uchil, first in drawing, first in handwriting, second in general proficiency. Tavisha N. Pandit, second in drawing, second in handwriting, second in storytelling, third in general proficiency. Chinmay S. Uchil, third in drawing, second in memory test, first in lucky game. Safia Manha Fatima, third in handwriting, third in memory test, first in general proficiency. Brusti, first in action song, first in traditional dress, third in storytelling, first in Putani Krishna. Bhavish, first in memory test, second in general proficiency. Nidhi Shetty, second in action song. Rukia Shaima, third in action song. Prashvita P. Gatti, first in storytelling. Rachita, third in Putani Krishna. Nikhil, first in traditional dress. Nikhil. Syed Muhammad Rahim, second in lucky game. Nikitana mama. Nikitana. Ma'am, please state the winners. Putani Krishna. Sami H. Uchil, first in elocution, first in traditional dress. Nikhil Naik, Charvi, third in general proficiency, second in memory test. Tamanni R.K., second in general proficiency. Shriya S., first in patriotic song. Prakriti A., second in patriotic song. Vihani V. Kotian, first in memory test. Manvi, third in memory test. Sanvika, third in greeting card competition. Nandan G. Nayak, second in elocution. Gayan G. Shetty, first in drawing competition. Salima, second in drawing competition. Rutvika, third in drawing competition.
third in elocution, second in general proficiency. Adviti Devadiga, first in elocution, first in general proficiency, second in memory test. Dikshit P.A., first in memory test, first in tradition test. Pratham, second in cooking without fire, second memory test, second in Balakrishna competition, third in patriotic song, third in general proficiency. Dhanvi, first in greeting card competition. Pujashri, third in greeting card competition. Sanvi, second in lucky game, third in cooking without fire. Sannidhi, first in tradition dress competition. Shruti, third in general proficiency. Thank you PTA members. Now I request Kannada medium teachers to give away the prizes. Now I request Sujaya ma'am to give away the prizes. From 4th standard, Maulya P. Jogi, first in patriotic song, first in general proficiency, third in memory test, third in cooking without fire, third in elocution. Shetty, first in patriotic song. Teechna Yelra, first in cooking without fire, second in lucky game, third in patriotic song. Jnana Shetty, first in memory test. Vaishnavi YL, third in greeting card competition, third in general proficiency, second in memory test. Srivatsa M. Pandit, first in elocution, first in Balakrishna competition, second in greeting card competition, second in cooking without fire. Yakshit UK, second in elocution. Anmika, first in greeting card competition, first in traditional dress. Kaval, first in tradition dress. Muhammad Farhan, first in lucky game. Lekhan Yukulal, third in Balakrishna competition. Dhanvi, second in general proficiency. Thank you, ma'am. Now I request Chetana ma'am to proceed. Thank you, Rama ma'am. Here I am to read out the awardees of various cultural competitions from higher primary section. Sanmit, first in speech, and he bagged third prize in general proficiency award. Lekhan, first in Rangoli and first in traditional dress competition.
traditional dress competition and third in general proficiency. Vaishnav, first place in collage. Bhavish and Shujan bagged first place in cooking without fire competition. Swastika and Huda Fatima bagged third place in cooking without fire competition. Ragini first in flower arrangement. Tanvi P bagged second place of general proficiency award. Gautam first in lucky game. Pradanya second in lucky game. Thank you, ma'am. Now I request Shailaja ma'am to give away the prizes. Vidisha Arma, second in speech, second in flower arrangement, first in traditional dress competition. Yukta K, second in lucky game, third in general proficiency award. Shreyas, first in traditional dress competition. Ansit MK, first in lucky game. Laksha, second in Rangoli competition. Dhruvi, third in Rangoli competition. Nitisha and Aditi bagged second prize in cooking without fire competition. Shavya bagged second place in general proficiency. Anvit MK, third place in general proficiency. Now I am to proceed. We have organized athletic competition in our school provinces. In that, individual championship goes to, from the high school section, Shreyas. Please come forward. In girls section, Vaishnavi. It is an index to Shreyas. I request
hand over the prizes. Now, junior section